ಮಂಗಳೂರಿನ ಪುಟ್ಟ ಪೊರನೊಬ್ಬ ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ಮಾಣವನ್ನ ತನ್ನ ಮನೆಯೊಳಗೆ ಮಾಡಿದ್ದಾನೆ. ಅರೆ ಇದೇನಪ್ಪ ಹೊಸ ಕತೆ ಎಂದು ಅಚ್ಚರಿಪಟ್ಟಿರ. ಬನ್ನಿ, ಪುಟ್ಟ ಪೊರನ ಅದ್ಭುತ ಸಾಧನೆಯ ಬಗ್ಗೆ ನಾವು ಹೇಳ್ತೀವಿ, ಕೇಳಿ. ಎಸ್, ಅಯೋಧ್ಯೆಯ ಶ್ರೀರಾಮಚಂದ್ರನ ರಾಮ ಮಂದಿರದ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿದೆ. ಈ ನಡುವೆ ಮಂಗಳೂರಿನಲ್ಲೂ ಕೂಡ ಇದರ ಪ್ರತಿಕೃತಿ ನಿರ್ಮಾಣಗೊಂಡಿದೆ ಅಂದ್ರೆ ನೀವು ನಂಬ್ತೀರಾ? ಇದೇನಪ್ಪಾ ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ನೀವು ಹೇಳೋದು ಗ್ಯಾರಂಟಿ. ಅದಕ್ಕೋಸ್ಕರನೇ ನಾವು ನಿಮಗೆ ರಾಮ ಮಂದಿರ ನಿರ್ಮಾಣದ ನೀಲ ನಕಾಶೆಯ ಪ್ರತಿಕೃತಿಯನ್ನ ತೋರಿಸ್ತಿದ್ದೀವಿ ನೋಡಿ. ಹೌದು, ಇದನ್ನ ನಿರ್ಮಿಸಿರೋದು ಮಣ್ಣಗುಡ್ಡೆಯ ಪ್ರಶಾಂತ್ ಮತ್ತು ರಶ್ಮಿ ಭಂಡಾರಿ ದಂಪತಿ ಪುತ್ರ ಅಮನ್ ಪಿ ಭಂಡಾರಿ. ಪ್ರಸ್ತುತ ಈ ಪೋರ ಕೆನರಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲ್ ಡೊಂಗರಕೇರಿಯ 6ನೇ ತರಗತಿಯ ವಿದ್ಯಾರ್ಥಿ. ಇದನ್ನ ನಿರ್ಮಿಸಲು ಅಪ್ಪ ಅಮ್ಮನ ಸ್ಫೂರ್ತಿಗೆ ಕಾರಣವಾಯಿತು ಅಂತ ಮುಕ್ತವಾಗಿ ಉತ್ತರಿಸ್ತಾನೆ ಅಮ್ಮನ್. ಅದು ನನಗೆ ಅಮ್ಮ ಸಹ ಒಂದು ಐಡಿಯಾ ಕೊಟ್ಟರು, ಇದೊಂದು ರಾಮ ಮಂದಿರ ಮಾಡಂತ. ಆಗ ಅಪ್ಪ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಒಂದು ರಾಮ ಮಂದಿರ ಮಾಡಿದಂತೆ. ಈಗ ಈ ಥರ ಇದು ಕಂಬವನ್ನು ಹೇಗೆ ಮಾಡು, ಡಿಸೈನ್ ಹೇಗೆ ಕೊಡು, ಮತ್ತು ಇದಕ್ಕೆ ಎಷ್ಟು ಮಣ್ಣು ಹಾಕು, ಅದು ಹಾಗೆಲ್ಲ ಹೇಳಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ಅದು ಅಪ್ಪನಿದೊಂದು ಟೈಲ್ಸ್ ಫ್ಯಾಕ್ಟ್ರಿಯಿಂದ ತಂದೆ ಅಪ್ಪ. ನಂದು ತಂದೆ ಚಿಕ್ಕದಿಂದ ಸಹ ಅವರಿಗೆ ಸಹ ತುಂಬ ಇಂಟ್ರೆಸ್ಟ್ ಇತ್ತು ಕ್ರಿಯೇಟಿವ್. ಅವರು ಸಹ ಗಣೇಶದ ಮೂರ್ತಿ, ರಾಧದ ಮೂರ್ತಿ ಎಲ್ಲ ಮಾಡ್ತಿದ್ರು, ಮತ್ತು ದೇವಸ್ಥಾನಕ್ಕೆಲ್ಲ ಕೊಡ್ತಿದ್ರು. ಇದನ್ನು ಮುಂದೆ ಯಾವುದಾದ್ರೂ ಒಂದು ಟೆಂಪಲಿಗೆ ಕೊಡುವಂತಿದ್ದೇನೆ. ಹೇಳೋದಾದರೆ ₹1 ಇದಕ್ಕೆ ಇನ್ವೆಸ್ಟ್ ಮಾಡಲಿಲ್ಲ. ಎಲ್ಲ ಮನೆಯದಿದ್ದ ಐಟಮ್ಸನ್ನು ಯೂಸ್ ಮಾಡಿದ್ದು. ಇಂಥ ರಾಮ ಮಂದಿರ ಮತ್ತು ಅದು ಈಗ ರಾಮ ಮಂದಿರ ಆಗ್ತಾ ಉಂಟಲ್ಲ, ಅದಕ್ಕೆ ಮಾಡಲು ಮಾಡಬೇಕಂತ ಒಂದು ಮಾಡುವಂತ ಹೇಳಿ. ಈತನ ತಂದೆ ಕೂಡ ಕಲಾವಿದ್ರು. ಹೀಗಾಗಿ ಲಾಕ್ಡೌನ್ನಲ್ಲಿದ್ದ ಕಾರಣ ಇದನ್ನ ಮಾಡಿದ್ದಾರೆ. 3-4 ದಿನದಲ್ಲಿ ಇದನ್ನ ತಯಾರಿಸಲಾಗಿದೆ. ಆತ ಚಿತ್ರಕಲಾವಿದ. ಆವೆ ಮಣ್ಣು, ಹಿಡಿ ಕಡ್ಡಿ, ಥರ್ಮಕೋಲ್ ಹಾಗೂ ಪೇಂಟ್ನಿಂದ ಇದನ್ನ ತಯಾರಿಸಲಾಗಿದೆ ಎಂತಾರೆ ಅಮನ್ ಅಮ್ಮ. ಡ್ರಾಯಿಂಗ್, ಪೇಂಟಿಂಗ್, ಕಲರಿಂಗ್ ಎಲ್ಲ ಮಾಡ್ತಿದ್ದ. ಹಾಗೆ ಮತ್ತೆ ಇಂಥದ್ದೆಲ್ಲ ಫ್ರೀ ಇರುವಾಗ ಅದನ್ನೇ ಮಾಡ್ತಾನೆ ಅವನು. ಅದೊಂದು ಹಾಬಿ ಅವಂದು. ಅಂದರೆ ಈ ವರ್ಷ ಫ್ರೀ ಇದ್ದರು, ಮತ್ತೇನಾದರೂ ಮಾಡುವ ಅಂತ ಹೇಳುವಾಗ ಮತ್ತೆ ಇದೊಂದು ಮಾಡುವ, ರಾಮ ಮಂದಿರವೇ ಮಾಡುವ, ಈಗ ಅದೇ ಆಗ್ತಾ ಉಂಟಲ್ಲ ಅಯೋಧ್ಯೆಯಲ್ಲಿ ಅಂತ. ಇದಕ್ಕೊಂದು 3-4 ದಿವಸದಲ್ಲಿ ಆಗಿದೆ. ಅಂದರೆ ಆಫ್ಟರ್ನೂನೇ ಕೂತ್ಕೊಳ್ತಿದ್ದ ಅವನು. ಹಾಗೆ ಅವನು ಪೇಂಟಿಂಗ್ ಮತ್ತು ಡ್ರಾಯಿಂಗ್ ಎಲ್ಲ ತುಂಬ ಬಿಡಿಸಿದ್ದಾನೆ. ಮತ್ತು ಇದು ಕ್ಲೇ ಮಾಡಲಿಂಗ್ ಅಂತ ಇಲ್ಲ, ಚಿಕ್ಕದು ಮಾಡ್ತಾನೆ ಅಷ್ಟೇ, ಮಾಡಿದ್ದಾನೆ ಬೇರೆ ಎಲ್ಲ. ಆದರೆ ದೊಡ್ಡ ಲೆವೆಲಲ್ಲಿ ಅಂದರೆ ತುಂಬ ಸಪೋರ್ಟ್ ಇತ್ತು ಅವನಿಗೆ, ಬೇರೆ ನಾವು ಗಂಡಂದೆಲ್ಲ ಹಾಗೆ ಎಲ್ಲ ಮಾಡಿ. ಮನೆಯಲ್ಲಿ ಅಂದರೆ ಲಾಕ್ಡೌನ್ ಇತ್ತಲ್ಲ, ಹಾಗೆ ನಮಗೆ ಎಂಥ ಐಟಮ್ ಸಿಗಲಿಲ್ಲ ಹೊರಗಡೆಯಿಂದ. ಹಾಗೆ ಮನೆಯಲ್ಲಿದ್ದ ಓಲ್ಡ್ ಡ್ರಾವರ್ ಮತ್ತು ಅದು ಫೌಂಡೇಶನ್ಗೆ ಅವನು ಕ್ಲೇ ಮಾಡಲಿಂಗಿಂದನೇ ಫೌಂಡೇಶನ್ ಮಾಡಿದ್ದು. ಮತ್ತು ಟರ್ಮಕೋಲು, ಬ್ರೂಮ್ ಸ್ಟಿಕ್ ಅದನ್ನೇ ಯೂಸ್ ಮಾಡಿದ್ದು. ಮತ್ತು ಗಾರ್ಡನ್ಗೆ ಸಹ ಅವನು ವುಡ್ ಪೌಡರನ್ನೇ ಯೂಸ್ ಮಾಡಿದ್ದಾನೆ. ಮತ್ತು ಅದು ಓಲ್ಡ್ ಪ್ಲ್ಯಾಂಟ್ ಇತ್ತು ಎಕ್ವೇರಿಯಮ್ದು, ಅದನ್ನು ಯೂಸ್ ಮಾಡಿದ್ದಾನೆ. ಅದಕ್ಕೆ 0 ಇನ್ವೆಸ್ಟ್ಮೆಂಟ್. ಪುಟ್ಟ ಕಲಾವಿದನ ಅದ್ಭುತ ಸಾಧನೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅನ್ನಲೇಬೇಕು. ಪಾಠ ಪ್ರವಚನಗಳು ಇಲ್ಲದೆ ಕ್ರೀಡಾ ಚಟುವಟಿಕೆಗಳು ಪಕ್ಕಕ್ಕೆ ಸರಿದಿರುವ ಈ ಹೊತ್ತಿನಲ್ಲಿ ತನ್ನ ಕ್ರಿಯಾಶೀಲ ಚಟುವಟಿಕೆಗಳಿಂದ ಬಾಲಕ ಅಮನ್ ಸಾಧನೆ ಅನಾವರಣಗೊಂಡಿದೆ.
ಇನ್ನೊಂದು ವಿಶೇಷ ಅಂದ್ರೆ ಈ ಕಲಾಕೃತಿಯನ್ನ ಶಾಸಕರು ಭಾನುವಾರ ಅನಾವರಣಗೊಳಿಸಿದ್ದಾರೆ. ಅಮನ್ ತಂಗಿ ಆದ್ಯ ಕೂಡ ಅಣ್ಣನ ಕಲೆಗಳನ್ನ ಕಣ್ಣರಳಿಸಿ ನೋಡ್ತಾ ಆಕೆ ಕೂಡ ಕಲಾವಿದೆಯಾಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾಳೆ. ಅಮನ್ನಿಂದ ಇನ್ನಷ್ಟು ಅದ್ಭುತ ಕಲಾಕೃತಿಗಳು ಮೂಡಿ ಬರಲಿ ಅನ್ನೋದೇ ನಮ್ಮ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.